ರಾಜಕೀಯಡು ಬುಡಂದೆ ಕೆಲಸ ಮಲ್ಪನಾರು ಐವನ್ ಡಿಸೋಜಾ ತನ್ನ ಶಿಷ್ಯ ಆದ ಪುನಾರೆನ ತಾನು ರಾಜಕಾರಣಿಯಾದ ತೋವಂದಿಚ್ಚೆಂದು ಕುಡ್ಲಾ ಸೆಂಟ್ ಅಲೋಷಿಯಸ್ ಕಾಲೇಜ್ದ ರಿಜಿಸ್ಟ್ರಾರ್ ಪ್ರೊಫೆಸರ್ ಎ.ಎಂ. ನರಹರಿ ಪಂದ್ಯರು ಕುಡ್ಲಡ್ ಅಂಗಾರ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜರ್ನ 4ನೇ ವರ್ಷದ ಸಾಧನೆದ ಬೂಕು ಬಿಡುಗಡೆ ಮಲ್ತದ ಆರು ಪಾತಿರಿಯರು ವಿಧಾನ ಪರಿಷತ್ ಸದಸ್ಯರಾದ ಪುನಃ ಐವನ್ ಡಿಸೋಜರ್ನ 4ನೇ ವರ್ಷದ ಸಾಧನೆದ ಬೂಕು ಇ.ಜಿ. ಜಯಿಸುವ ಛಲ ಬಿಡುಗಡೆಲೇಸ್ ಅಂಗಾರೆ ಕುಡ್ಲದ ಹೋಟೆಲ್ ಕುಡ್ಲಾ ಕೋಟ್ ಸಭಾಂಗಣೋಡು ನಡೆತಂಡು ಐವನ್ ಡಿಸೋಜಾ ಸುರೂತ ಪಾತ್ರ ಪಂಡದ ತಾನು ವಿಧಾನ ಪರಿಷತ್ಗೆ ಪೋಪುನ ಬಗಿಟ್ಟು ಯೋಚನೆ ಮಲ್ತಜಾಂಡು ತನ್ನ ಉದ್ದೇಶ ವಿಧಾನಸಭೆ ಐಕಾದ ಪ್ರಯತ್ನ ಮಲ್ತೊಂದಿತ್ತೆ ಕಾಪುಡು 2 ಸರ್ತಿ ಓಟು ಗುಂತದು 1 ಸರ್ತಿ 1,000 ಚಿಲ್ಲರೆ ಓಟುಡು ಸೋತದೆ ದಕ್ಷಿಣ ಕನ್ನಡ ಉಡುಪು ಇಂಚ ಜಿಲ್ಲೆ 2 ಭಾಗ ಆಡು ತಾನು ಕುಡ್ಲನ ತನ್ನ ಕ್ಷೇತ್ರ ಆದ ಮಲ್ತೊಂಡೆ ಸಾರತ್ತ ಒರ್ಮಿನತ ಸೊನ್ಪತ್ತ ಮೂಜೇಟ್ ತಾನು ಕಾಂಗ್ರೆಸ್ ಪಕ್ಷಗೂ ಸೇರಿ ಅಂದು ಪಂಡಿರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ನಾನು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನನ್ನ ಕೇಂದ್ರ ಸ್ಥಾನವನ್ನಾಗಿ ಸ್ವೀಕಾರ ಮಾಡಿದೆ. ಯಾಕಂದರೆ ಆವಾಗ ನನ್ನೆಲ್ಲ ಚಟುವಟಿಕೆಗಳು ನಾನು ವಕೀಲನಾಗಿ ನನ್ನ ಧರ್ಮಪತ್ನಿ ಡಾಕ್ಟರ್ ಆಗಿ ಎಲ್ಲ ಸೇವೆಗಳು ಮತ್ತು ನನ್ನ ಸಂಘಟನೆಗಳೆಲ್ಲ ಮಂಗಳೂರಿಗೆ ಬಹುತೇಕವಾಗಿ ಸೀಮಿತವಾಗಿದೆ. ಹಾಗಾಗಿ ನಾನು ಮಂಗಳೂರನ್ನು ನನ್ನ ರಾಜಕೀಯ ಕ್ಷೇತ್ರವನ್ನಾಗಿ ಗುರುತಿಸಿಕೊಂಡೆ. 2003ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದೆ. ಕುಡ್ಲದ ಸೆಂಟ್ ಅಲೋಷಿಯಸ್ ಕಾಲೇಜ್ದ ರಿಜಿಸ್ಟ್ರಾರ್ ಪ್ರೊಫೆಸರ್ ಎ.ಎಂ. ನರಹರಿ ಇ.ಜಿ. ಜಯಿಸುವ ಛಲ ಐವನ್ ಡಿಸೋಜಾ ಸಾಧನೆದ ಬೂಕು ಬಿಡುಗಡೆ ಮಲ್ತಿರು ನರಹರಿ ಪಾತಿರ್ದ ರಾಜಕೀಯೋಡು ಬುಡಂದೆ ಕೆಲಸ ವಲ್ಪನ ಐವನ್ ಡಿಸೋಜರ್ ತನ್ನ ಶಿಷ್ಯ 41 ವರ್ಷಲಡಿದಿಂಚ ತಾನು ಅಲೋಷಿಯಸ್ ಕಾಲೇಜುಡುಲ್ಲ ತಾನರಿನ ರಾಜಕಾರಣಿಯಾದ ತೋವಂದಿಚ್ಚಿಂದ ಪಂಡೇರು ಮೇಯರ್ ಭಾಸ್ಕರಕ್ಕೆ ಒತ್ತು ಮೇಯರ್ ಮೊಹಮ್ಮದ್ ದೇವಿ ಪ್ರಸಾದ ಶೆಟ್ಟಿ ಶಶಿಧರ ಹೆಗ್ಡೆ ಪಾಲ್ಗೊಂಡಿರು. ನನಗೆ ಬಹಳ ಸ್ಪಷ್ಟವಾಗಿ ನಾನು ಗುರುತಿಸಿದ್ದು ಏನು ಅಂತಂದ್ರೆ, ನೀವು ಒಬ್ಬ ಫಿಲಾಸಫರ್ ಹೇಳ್ತಾರೆ ಪೌಲೋ ಕೊಯ್ಲೋ ಅಂತ, ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಸಮಾಜದಲ್ಲಿ ಗುರಿ ಇರಬೇಕು, ಒಂದು ವಿಷನ್ ಇರಬೇಕು, ಅದು ಮಹತ್ವಾಕಾಂಕ್ಷೆ ಅಂತ ನಾವು ಅನ್ಕೊಂಡ್ರೆ ಒಳ್ಳೇದು. ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಏನಿದೆ ಅಂದ್ರೆ, ಯಾವ ವ್ಯಕ್ತಿಗೆ ಇಂತಹ ಮಹತ್ವಾಕಾಂಕ್ಷೆ ಮತ್ತು ಗೋಲ್ ಗುರಿ ಇರುತ್ತೋ ದ ಹೋಲ್ ಯೂನಿವರ್ಸ್ ವಿಲ್ ಕಾನ್ಸ್ಪೈರ್ ಟು ಹೆಲ್ಪ್ ಸಚ್ ಪೀಪಲ್ ಅಂತ ಪೌಲೋ ಕೊಯ್ಲೋ ಹೇಳ್ತಾರೆ.